7ರಂದು ಹಿಂದೂ ಸಮಾಜ ವಿನಾಯಕ ಚತುರ್ಥಿಯ ಸಂಭ್ರಮದಲ್ಲಿದ್ರೆ ಸೆಪ್ಟೆಂಬರ್ 8 ಕ್ರೈಸ್ತ ಸಮಾಜ ತೆನೆ ಹಬ್ಬ ಆಚರಿಸ್ತಾ ಇದೆ. ಈ ಎರಡೂ ಹಬ್ಬದಲ್ಲಿ ಕಬ್ಬು ಪ್ರಮುಖವಾಗಿ ಬಳಕೆಯಾಗುತ್ತಿದ್ದು ಮನೆಗಳಲ್ಲಿ, ದೇವಸ್ಥಾನದಲ್ಲಿ, ಚರ್ಚ್ನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಬ್ಬುಗಳನ್ನು ಬಳಸ್ತಾರೆ. ಸಾಮಾನ್ಯವಾಗಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಬ್ಬು ಹೊರ ರಾಜ್ಯದಿಂದ ಬರ್ತದೆಯಾದರೂ ಈ ಹಬ್ಬಕ್ಕೆ ಜಿಲ್ಲೆಯಲ್ಲೇ ಬೆಳೆದ ಕಬ್ಬು ಮಾರುಕಟ್ಟೆಗೆ ಬರಲು ಸಿದ್ಧವಾಗಿದೆ. ಹೀಗೆ ಸೊಂಪಾಗಿ ಬೆಳೆದು ನಿಂತಿರುವ ಕಬ್ಬಿನ ಕಟಾವು ಮಾಡ್ತಾ ಇರೋ ಈ ದೃಶ್ಯ ಯಾವುದೋ ಹೊರ ಜಿಲ್ಲೆಯದಲ್ಲ. ಇದು ನಮ್ಮದೇ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮವೊಂದರಲ್ಲಿ ಸಾವಯವ ಕೃಷಿ ಮೂಲಕ ಬೆಳೆಸಲಾಗಿರುವ ಕಬ್ಬಾಗಿದ್ದು ಹಬ್ಬದ ಹಿನ್ನೆಲೆಯಲ್ಲಿ ಕಟಾವು ಮಾಡಲಾಗ್ತಾ ಇದೆ. ಗಣೇಶ ಚತುರ್ಥಿ ಒಂದೆಡೆಯಾದ್ರೆ ತೆನೆ ಹಬ್ಬವಾಗಿ ಆಚರಿಸುವ ಕನ್ಯಾ ಮರಿಯಮ್ಮ ಮಾತೆಯ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಕಬ್ಬಿನ ಕಟಾವು ಮಾಡಲಾಗ್ತಾ ಇದೆ. ಮುಲ್ಕಿ ಸಮೀಪದ ಬಳ್ಕುಂಚೆ ಗ್ರಾಮದಲ್ಲಿ ಸುಮಾರು 35ಕ್ಕೂ ಹೆಚ್ಚು ರೈತರು ಈ ಕಬ್ಬು ಬೆಳೆಯನ್ನ ಮಾಡುತ್ತಿದ್ದು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಇದು ಹೊರ ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ ಮೊದಲಾದ ಕಡೆಗಳಿಗೂ ಪೂರೈಕೆಯಾಗುತ್ತಿದೆ. ಸಾವಯವ ಪದ್ಧತಿಯಲ್ಲಿ ಕಬ್ಬು ಬೆಳೆಸಿರೋ ಕಾರಣ ಸಿಹಿ ಕೂಡ ಹೆಚ್ಚಾಗಿರುವುದೇ ಈ ಕಬ್ಬಿಗೆ ಡಿಮ್ಯಾಂಡ್ ಬರಲು ಕಾರಣವಾಗಿದೆ ಅಂತಾರೆ ಇದನ್ನು ಬೆಳೆದ ರೈತರು. ನಮ್ಮ ಗದ್ದೆಯಲ್ಲಿ ನಾವು ಈ ಸರ್ತಿ ಸುಮಾರು 20,000 ಕಬ್ಬನ್ನು ನೆಟ್ಟಿದ್ದೇವೆ. ಮೊದಲಿಗೆ ಸ್ವಲ್ಪ ಕಡಿಮೆ ಮಾಡ್ತಿದ್ದೇವೆ, 15,000. ಈ ಸರ್ತಿ ಸ್ವಲ್ಪ ಜಾಸ್ತಿ ಮಾಡಿದ್ದೇವೆ. ಮತ್ತು ನಮ್ಮ ಈ ಬಳ್ಕುಂಜಿಯ ಕಬ್ಬುಗಳು ಜಾಸ್ತಿಯಾಗಿ ಹೋಗುವುದು ಒಂದು ಗಣೇಶನ ಹಬ್ಬ, ಗಣೇಶ ಚೌತಿಗೆ, ಮತ್ತು ಕೃಷ್ಣನವರ ತೆನೆ ಹಬ್ಬಕ್ಕೆ, ಹೊರಳ ಹಬ್ಬ ಹೇಳ್ತಾರೆ, ಮರಿಯಮ್ಮನವರ ಹಬ್ಬ, ಅದು ಚರ್ಚ್ಗಳಿಗೆ ಹೋಗ್ತದೆ. ನಮ್ಮದು ಈ ಸರ್ತಿ ಕಬ್ಬು ಜಾಸ್ತಿಯಾಗಿ ಉಡುಪಿ, ಕುಂದಾಪುರ ಮತ್ತು ಕಿನ್ನಿಗೋಳಿ, ಮ್ಯಾಂಗ್ಳೂರು, ನಿಡ್ಡೋಡಿ ಈ ಸೈಡಿಗೆ ಹೋಗಿದೆ. ಮತ್ತು ಚರ್ಚ್ಗಳಂತ ಹೇಳೋದಾದರೆ ಶಿವಮೊಗ್ಗ, ಚಿಕ್ಕಮಗಳೂರು, ನಿಡ್ಡೋಡಿ ಮತ್ತು ಕಿನ್ನಿಗೋಳಿ, ಈ 4 ಚರ್ಚ್ಗಳಿಗೆ ಆಗ್ತಾ ಇದ್ದೇವೆ ನಾವು. ಮತ್ತು ಈ ಸರ್ತಿ ಸ್ವಲ್ಪ ಮಳೆಯೆಲ್ಲ ಜಾಸ್ತಿ ಬಂದ್ರಿಂದ ನಮ್ಮ ದಾಸ ಕಬ್ಬಿಗೆ ಸ್ವಲ್ಪ ತೊಂದರೆ ಆಗಿದೆ, ಅಂದರೆ ಬಿದ್ದಿದೆ, ಸತ್ತಿದೆ, ಆ ಥರ ಆಗಿದೆ. ನೆರೆ ಬಂದು ಒಂದು 3-4 ದಿನ ನೆರೆ ನಿಂತಿತ್ತು ಇಲ್ಲಿ, ಅದರಿಂದ ಸ್ವಲ್ಪ ಕಷ್ಟ ಆಗಿತ್ತು. ಮತ್ತು ಈಗ ಕೆಲಸದ ಜನರದ್ದು ತೊಂದರೆಯಾಗಿ ಕಬ್ಬು ನೆಡುವವರು ಕಡಿಮೆ ಆಗ್ತಾ ಇದ್ದಾರೆ. ಮೊದಲು ಇಲ್ಲಿ ಒಂದು 50-60 ಜನ ನಡ್ತಾ ಇದ್ರು ಕಬ್ಬು, ಈಗ ಒಂದು 30ಕ್ಕೆ ಬಂದು ನಿಂತಿದ್ದಾರೆ. ಕೆಲಸದ ಜನದ್ದು ತೊಂದರೆ ಆಗಿದೆ. ನಾವೆಲ್ಲ ಈಗ ಬೇರೆ ಕಡೆಯಿಂದ ಕೆಲಸಕ್ಕೆ ಜನ ತಂದು ಮಾಡ್ತಾ ಇದ್ದೇವೆ. ಕೆಲಸದ ಜನರದ್ದೊಂದು ತೊಂದರೆ ಬಿಟ್ಟೆ ಬೇರೆ ಯಾವುದು ಸಹ ತೊಂದರೆ ಆಗ್ತಾ ಇಲ್ಲ. ಈ ಸರ್ತಿ ಒಂದು ಕಬ್ಬು ಒಂದು 29-30 ಆ ರೇಂಜಲ್ಲಿ ಹೋಗಿದೆ. ಮತ್ತು ದಾಸ ಅಂತ ಹೇಳ್ತಾರೆ, ಬಿಳಿ ಕಬ್ಬು, ದೇವರಿಡುವ ಕಬ್ಬು, ಅದೊಂದು 34, 35, 36 ತನಕ, ಮತ್ತು ಒಳ್ಳೆ ಕಬ್ಬಿಗೆ 38 ತನಕ ಸಹ ರೇಟ್ ಬಂದಿದೆ. ಯಾವುದು ಬಿಳಿ ಕಬ್ಬಿಗೆ. ದಾಸ ಕಬ್ಬು ಒಂದು 29-30 ಆ ರೇಂಜಲ್ಲಿ ಉಂಟು. ಬಳ್ಕುಂಚೆ ಗ್ರಾಮದ ಸುಮಾರು 40 ಎಕರೆಗೂ ಹೆಚ್ಚಿನ ಪ್ರದೇಶದಲ್ಲಿ ಈ ಕಬ್ಬು ಬೆಳೆ ಬೆಳೆಯಲಾಗಿದ್ದು ಈ ಬಾರಿ ಸುಮಾರು 4ರಿಂದ 5 ಲಕ್ಷದ ಅಂದಾಜಿನ ಕಬ್ಬಿನ ಗಿಡಗಳು ಸೊಂಪಾಗಿ ಬೆಳೆದು ನಿಂತಿದೆ. ಈ ಬಾರಿ ಮಳೆ ಹೆಚ್ಚಾಗಿ ನೆರೆಯ ವಾತಾವರಣ ಸೃಷ್ಟಿಯಾದ ಕಾರಣ ಒಂದಷ್ಟು ಕಬ್ಬಿನ ಗಿಡಗಳಿಗೆ ಹಾನಿ ಉಂಟಾಗಿದೆ. ಈ ಕಬ್ಬಿಗೆ ಬೇಡಿಕೆಯ ಜೊತೆಗೆ ಉತ್ತಮ ದರ ಕೂಡ ಮಾರುಕಟ್ಟೆಯಲ್ಲಿದ್ದು ಸುಮಾರು 30 ರೂಪಾಯಿಯಿಂದ 35 ರೂಪಾಯಿಯವರೆಗೆ ಮಾರಾಟವಾಗುತ್ತಿದೆ. ನವೆಂಬರ್, ಡಿಸೆಂಬರ್ ತಿಂಗಳಲ್ಲಿ ಕಬ್ಬಿನ ಗಿಡದ ನಾಟಿ ಮಾಡುವ ರೈತರಿಗೆ ಹಬ್ಬದ ಸಮಯದಲ್ಲಿ ಸರಿಯಾಗಿ ಇದು ಕಟಾವಿಗೆ ಸಿಗುತ್ತಿದೆ. ನಾವು ಚೌತಿಗೆ ಮತ್ತು ಕೊರಲ ಹಬ್ಬಕ್ಕೆ ಕಬ್ಬುಗಳನ್ನು ಕೊಡ್ತೇವೆ. ಇಲ್ಲಿ ಕೆಲವು ಚರ್ಚಿಗಳಿಗೆ ಕೊಡ್ತೇವೆ. ಮತ್ತು ಗಣಪತಿಗೆಲ್ಲ ಲೈನ್ ಸೇಲ್ ಮಾಡ್ತಾರೆ, ಹೋಲ್ಸೇಲ್ ಕೊಟ್ಟು ಎಲ್ಲ ಸೇಲ್ ಮಾಡ್ತಾರೆ. ಈ ಸಲ ರೇಟ್ ಸ್ವಲ್ಪ ಕಡಿಮೆ ಹೊಸಲಕ್ಕಿಂತ. ಮಳೆಗೆ ಕಬ್ಬು ದೊಡ್ಡದಾಗಲಿಲ್ಲ, ಅದು ಗಿಡ್ಡವೇ, ಇದು ಬಿಡಲಿಲ್ಲ, ಸಿಪ್ಪೆ ಬಿಡಲಿಲ್ಲ. 1.5 ಎಕರೆಯಲ್ಲಿ ಎಷ್ಟು ಕಬ್ಬು ಬರುತ್ತೆ ಸರ್? ಒಂದು 15-16 ಸಾವಿರ ತುಂಟನ್ ಮಾಡಿ ಹಾಕ್ತೇವೆ. ಮತ್ತು ಹಟ್ಟಿ ಗೊಬ್ಬರ ಎಲ್ಲ ಮಾಡಿ ಒಟ್ಟು ಮಾಡಿ ಮಿಕ್ಸ್ ಮಾಡಿ ಆಗುವುದು. ಕಬ್ಬು ಬೆಳೆಯಲು ಬಳ್ಕುಂಚೆ ಗ್ರಾಮದಲ್ಲಿ ಉತ್ತಮ ವಾತಾವರಣವಿದ್ದು ಮಣ್ಣು ಕೂಡ ಉತ್ತಮವಾಗಿದೆ. ಇನ್ನು ಇಲ್ಲಿನ ರೈತರು ಸಾವಯವ ಪದ್ಧತಿ ಅನುಸರಿಸುತ್ತಿರುವ ಕಾರಣ ಭೂಮಿಯ ಫಲವತ್ತತೆ ಕೂಡ ಮೇಂಟೈನ್ ಆಗ್ತಾ ಇದೆ. ಕೆಲ ರೈತರು ಕಬ್ಬಿನ ಜೊತೆ ಉಪಬೆಳೆಯಾಗಿ ಸೌತೆಕಾಯಿ, ಕುಂಬಳಕಾಯಿ ಮೊದಲಾದ ತರಕಾರಿ ಬೆಳೆದು ಲಾಭ ಮಾಡಿಕೊಳ್ತಿದ್ದಾರೆ. ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಬ್ಬು ಬೆಳೆಯುವ ಬಳ್ಕುಂಚೆ ಗ್ರಾಮದ ರೈತರಿಗೆ ಕಬ್ಬು ಕೈಬಿಡದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನೀಡಿರುವುದು ಶ್ಲಾಘನೀಯ.
ನಿಶಾಂತ್ ಕಿಲೆಂಜೂರು, ನಮ್ಮ ಕುಡ್ ಲೈಫ್ 24/7 ಕಿನ್ನಿಗೋಳಿ.